ಕಿಣಿಯವರು ವಹಿಸ್ಕೋಬೇಕಾಗಿತ್ತು. ಆದರೆ ಶತಚಂಡಿಕಾ ಯಾಗದ ಕಾರ್ಯದಲ್ಲಿ ಅವರು ತೊಡಗಿರುವುದರಿಂದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಹಿರಿಯರಾದ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಶ್ರೀ US ಪ್ರಕಾಶ್ ಅವರು ವಹಿಸಿದ್ದಾರೆ. ಇಂದಿನ ಅತಿಥಿಗಳಾಗಿ ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಇದರ ಅಧ್ಯಕ್ಷರಾದಂಥ ಜಯ ಉಳ್ಳಾಲ್ರವರು ಬರಬೇಕಾಗಿತ್ತು. ಅವರು ಉಚ್ಚಿಲದ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ವಾಹನ ದಟ್ಟಣೆಯ ಮಧ್ಯೆ ಸಿಕ್ಕಿಕೊಂಡಿರುವುದರಿಂದಾಗಿ ಅವರು ಕ್ಲಪ್ತ ಸಮಯಕ್ಕೆ ತಲುಪಲು ಅವರಿಗೆ ಸಾಧ್ಯವಾಗಿಲ್ಲ. ನಮ್ಮ ಉತ್ಸವ ಸಮಿತಿಯ ಸಂಚಾಲಕರಾದಂಥ ಶ್ರೀ ಪಶುಪತಿ ಉಳ್ಳಾಲ್ ಅವರಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಉದಯ್ ಪಶುಪತಿ ಅವರಿಗೆ ನಮ್ಮ ಸ್ವಾಗತ. 15-16 ವರ್ಷಗಳಿಂದ ಉತ್ಸವಕ್ಕೆ ಬೆನ್ನೆಲುಬಾಗಿ ದುಡಿಯುತ್ತಿರುವ ಶ್ರೀ ಶಾರದಾ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ರೇಣುಕಾ ಕಾಂಚನ್ರವರಿದ್ದಾರೆ. ಅವರನ್ನು ಶ್ರೀದೇವಿ ಗಿರೀಶ್ ಇವರು ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ನಂತರ ದುರ್ಗಾ ಸ್ತೋತ್ರ ನಮಸ್ಕಾರ ಮಹಾಪೂಜೆ ಇದೆ. ನಂತರ ನಮ್ಮ ಮಹಿಳಾ ವೇದಿಕೆಯವರೇ ನಟಿಸಿರುವ ಸತ್ಯನಾಪುರದ ಸಿರಿ ಎಂಬ ತುಳು ಪೌರಾಣಿಕ ನಾಟಕ ಇದೆ. ಆ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮಕ್ಕೂ ತಮ್ಮೆಲ್ಲರನ್ನ ಮಾಧ್ಯಮ ಮಿತ್ರರನ್ನು, ಭಕ್ತಾದಿಗಳನ್ನು, ಕಲಾಭಿಮಾನಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. US ಪ್ರಕಾಶ್ ಅವರು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕಾಯಿತು. ವಿಶ್ವರೂಪಿಣಿಯಾದಂಥ ನಮ್ಮೆಲ್ಲರ ವೇದಿಕೆಯ ಮುಂಭಾಗದಲ್ಲಿ ವಿರಾಜಮಾನರಾಗಿರುವ ಶ್ರೀ ಶಾರದಾ ಮಾತೆಗೆ ಹಾಗೂ ಈ ಸ್ಥಳದ ಅಧಿದೇವತೆಯಾದ ನಾಗ ಬ್ರಹ್ಮಾದಿ ಪಂಚದೈವಿ ಶಕ್ತಿಗಳಿಗೆ ಪ್ರಥಮತಃ ಮನಸ್ಸ ವಂದನೆ ಮಂತ್ರದ. ನಮಗೆಲ್ಲ ಗೊತ್ತಿರುವಂತೆ 1948ರಲ್ಲಿ ಈ ಉತ್ಸವವನ್ನು ನಮ್ಮ ಹಿಂದೂ ಸಮಾಜದ ಹಿರಿಯರಾದ ನರಸಿಂಹ ಮಲ್ಯರವರು ಹಾಗೂ ನಮ್ಮ ದಯಾನಂದ ನಾಯ್ಕರವರು ಅವರ ಒಂದು ಹಿರಿತನದಲ್ಲಿ ಎಲ್ಲ ಸಮಾಜ ಬಾಂಧವರು ಒಟ್ಟು ಸೇರಿ ಸಂಘಟನೆಯ ಮೂಲಕ ಈ ಒಂದು ಉತ್ಸವವನ್ನು ಪ್ರಾರಂಭ ಮಾಡಿದ ನಮಗೆಲ್ಲ ಗೊತ್ತಿದ್ದ ವಿಷಯ. ಆದ್ದರಿಂದ 48ರಿಂದ ಇವತ್ತಿನವರೆಗೆ 74 ವರ್ಷ ಕಳೆದು ಇವತ್ತು 75ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮುಖ್ಯವಾಗಿ ಹೇಳಬೇಕಾದ್ರೆ ಎಲ್ಲ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮವನ್ನು, ಅದೇ ರೀತಿ ಕ್ರೀಡಾ ಮನೋಭಾವವುಳ್ಳ ಎಳೆಯ ಮಕ್ಕಳಿಂದ ಹಿಡಿದು ಎಲ್ಲ ದೊಡ್ಡವರಿಗೆಲ್ಲ ಕ್ರೀಡಾ ಮನೋಭಾವದ ಕ್ರೀಡಾ ಸ್ಪರ್ಧೆಗಳನ್ನು, ಸಾಂಸ್ಕೃತಿಕ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಹಲವಾರು ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ತಮಗೆ ಗೊತ್ತಿರಲಿಲ್ಲ ವಿಷಯ, ಆ ಬಗ್ಗೆ ನಾವು ಮಾತಾಡೋದು. ಅದು ಇವತ್ತು 75ನೇ ವರ್ಷದ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಾವು ಸಮಸ್ತ ಊರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ, ಅದೇ ರೀತಿ ಲೋಕಕ್ಕೆ ಕಲ್ಯಾಣವಾಗಲಿ ಎಂಬ ಒಂದು ದೃಷ್ಟಿಯಿಂದ ನಾವು ನಾಳೆ ದಿನ 3ನೇ ತಾರೀಕಿಗೆ ಶತಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಉಳ್ಳಾಲದಲ್ಲಿ ಈವರೆಗೆ ನಡೆಯದಂಥ ಒಂದು ಬಹುದೊಡ್ಡ ಧಾರ್ಮಿಕ ಪುಣ್ಯ ಕಾರ್ಯಕ್ರಮ. ಅದನ್ನು ನಾನು ಇಷ್ಟೇ ಇವತ್ತು ತಮ್ಮ ಹತ್ರ ಎಲ್ಲ ವಿನಂತಿ ಮಾಡೋದು, ಸಮಾಜದ ಎಲ್ಲ ವರ್ಗದ ಜನರು ತಮ್ಮ ಕುಟುಂಬ ಸಂಸಾರದೊಟ್ಟಿಗೆ ಬಂದು ಆ ಶತಚಂಡಿಕಾ ಯಾಗದಲ್ಲಿ ಆ ಒಂದು ಪುಣ್ಯದ ಫಲವನ್ನು ಪಡೆಯಬೇಕು. ಜೊತೆಯಲ್ಲಿ ಆ ಮಹಾ ಅನ್ನಸಂತರ್ಪಣೆಯನ್ನು ಸಹ ಸ್ವೀಕರಿಸಬೇಕು. ಅದೇ ರೀತಿ ಬರುವ 4ನೇ ತಾರೀಕು ಮರುದಿವಸ 4ನೇ ತಾರೀಕು ನಡೆಯುವ 8ನೇ ಗಂಟೆಗೆ ನಡೆಯುವ ರಂಗಪೂಜೆಯಲ್ಲಿ ಕೂಡ ತಾವೆಲ್ಲರೂ ಭಾಗಿಗಳಾಗಿ ಆ ಒಂದು ಶಾರದಾ ಮಾತೆಯ ಶತಚಂಡಿ ದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ತಾವೆಲ್ಲರೂ ಪ್ರಾರ್ಥರಾಗಬೇಕು. ಎಲ್ಲ ಕಾರ್ಯಕ್ರಮ ಉತ್ಸವದ ಸಮಿತಿ ಮಾಡುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇನ್ನು ಮುಂದೆಯೂ ಕೂಡ ಇಷ್ಟವರೆಗೆ ತಾವೆಲ್ಲರೂ ಹೆಗಲಿಗೆ ಕೊಟ್ಟು ತ್ರಿಕರಣಪೂರ್ವಕ ತನು ಮನ ಧನಗಳಿಂದ ತಾವೆಲ್ಲರೂ ಸಹಕಾರ ನೀಡಿ ಅದೇ ಸಹಕಾರವನ್ನು ಮುಂದಿನ ವರ್ಷಗಳಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ನೀಡಿ ಬರುವ ಶತಮಾನೋತ್ಸವವನ್ನು ನಾವೆಲ್ಲ ನೋಡುವಂಥ ಭಾಗ್ಯವನ್ನು ಆ ತಾಯಿ ನಮಗೆಲ್ಲ ಕರುಣಿಸಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸಿದೆ. ಕಾರ್ಯಕ್ರಮಗಳ ಉದ್ಘಾಟನೆಯ ಹಿರಿಯರಾದ ಶ್ರೀಯುತ US ಪ್ರಕಾಶ್ ಅವರು ಮತ್ತು ಹಾಗೆ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾದಂತಹ ಶ್ರೀಮತಿ ರೇಣುಕಾ ಕಾಂಚನ್. असतो मा सद्गमया तमसो मा ज्योतिर्गमया मृत्योर्मा अमृतंगमया शान्ति शान्तिः. ॐ
ಕಾರ್ಯಕ್ರಮವನ್ನು ನೋಡಿ ಚೆಂದಗಾಣಿಸಿಕೊಡಬೇಕಾಗಿ ನಿಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೋತ್ಸಾಹ ಕೂಡ ನಮಗೆ ಬೇಕೆಂಬುದು ನಿಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ನನ್ನ ಶಾರದಾ ಮಾತೆಗೆ ನನ್ನ ವಂದನೆಗಳನ್ನು ಹಾಗೂ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಉದ್ಘಾಟನೆಯನ್ನು ಈಗಾಗಲೇ ನಿರ್ವಹಿಸಲಾಗಿದೆ. ಮುಂದಿನ ಕಾರ್ಯಕ್ರಮ ಈಗಾಗಲೇ ತಿಳಿಸಿದ ಹಾಗೆ ಸತ್ತಿನ ಬರತಸಿರಿ ನಾಟಕ, ತುಳು ನಾಟಕ ಪ್ರದರ್ಶನಗೊಳ್ಳಲಿಕ್ಕಿದೆ. ಆನಂತರ 2 ದಿವಸಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು. ಇದೀಗ ಎಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕಿದ್ದಾರೆ ಪಶುಪತಿ ಉಳ್ಳಾಲ. 5ನೇ ವರ್ಷದ ಅಮೃತ ಮಹೋತ್ಸವದ ಈ ಶಾರದಾ ಮಹೋತ್ಸವದ ಪ್ರಥಮ ದಿನ. ಪ್ರತಿ ವರ್ಷದಂತೆ ಈ ಶಾರದಾ ಕಲಾರಂಗ ಮಂಟಪದಲ್ಲಿ ಕಲಾವಿದರು ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವುದಕ್ಕೆ ಬಂದು ಈ ಶಾರದಾ ಮಾತೆಯ ಸರಸ್ವತಿಯ ಸೇವೆಯನ್ನು ಮಾಡುವಂಥ ಪದ್ಧತಿ 75 ವರ್ಷಗಳಿಂದ ನಡೆದು ಬಂದಿದೆ. ಈ ವರ್ಷದ ಈ ಒಂದು ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮದ ವೇದಿಕೆಯನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ನಮ್ಮ ಹಿರಿಯರಾದ ನಮ್ಮ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀಯುತ US ಪ್ರಕಾಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಶಾರದಾ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾಗಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ತಂಡವನ್ನು ನಿರ್ವಹಿಸುತ್ತಿರುವಂತಹ ಶ್ರೀಮತಿ ರೇಣುಕಾ ಕಾಂಚನ್ ನಮ್ಮ ಜೊತೆಗಿದ್ದಾರೆ. ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಶ್ರೀಮತಿ ರೇಣುಕಾ ಕಾಂಚನ್ ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯವರಾದಂಥ ಶ್ರೀಯುತ ಭರತ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಒಂದು ಸಾಂಕೇತಿಕವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ನಮಸ್ಕಾರ.